ರೇಗೋ ಈವೆಂಟ್ಸ್ ಪ್ರಸ್ತುತಪಡಿಸುವ ಎವರ್ಗ್ರೀನ್ ಮಿಸ್ ಅಂಡ್ ಮಿಸೆಸ್ 2018ರ ಅಂತಿಮ ಸುತ್ತಿನ 24 ಸ್ಪರ್ಧಿಗಳ ತರಬೇತಿ ನೀಡುವ ನಿಟ್ಟಿನಲ್ಲಿ ನಾನಾ ಸ್ಪರ್ಧೆಯನ್ನ ಮಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಮಂಗಳೂರಿನ ಮಾಯಾ ಇಂಟರ್ ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ರೇಗೋ ಈವೆಂಟ್ಸ್ ಪ್ರಸ್ತುತಪಡಿಸುವ ಎವರ್ಗ್ರೀನ್ ಮಿಸ್ ಅಂಡ್ ಮಿಸೆಸ್ 2018ರ ಮಂಗಳೂರು ಅಂತಿಮ ಸುತ್ತಿನ 24 ಸ್ಪರ್ಧಿಗಳ ತರಬೇತಿ ನೀಡುವ ನಿಟ್ಟಿನಲ್ಲಿ ನಾನಾ ಸ್ಪರ್ಧೆಯನ್ನ ಆಯೋಜಿಸಿದ್ದು, ಟೋಸ್ಟ್ ಮಾಸ್ಟರ್ ವತಿಯಿಂದ ನಾನಾ ತರಬೇತಿಯನ್ನ ನೀಡಲಾಯಿತು. ಇನ್ನು ಸ್ಪರ್ಧೆಯನ್ನ ಟೋಸ್ಟ್ ಮಾಸ್ಟರ್ ದಿವ್ಯಶ್ರೀ ಗಟ್ಟಿ ಅವರು ನಡೆಸಿಕೊಟ್ರು. ಸ್ಪರ್ಧಿಗಳ ತೀರ್ಪುಗಾರರಾಗಿ ಟೋಸ್ಟ್ ಮಾಸ್ಟರ್ನ ಬ್ರೈನ್ ಫರ್ನಾಂಡಿಸ್, ಸುಕನ್ಯಾ ರಾವ್, ಪ್ರತಿಭಾ ನಂಬಿಯಾರ್, ಸಚಿತಾ ನಂದಗೋಪಾಲ್, ವಯೋನಿಲ್ ಡಿಸೋಜಾ ಭಾಗವಹಿಸಿದ್ರು. ಮಾತ್ರವಲ್ಲದೆ ಸ್ಪರ್ಧಿಗಳಿಗೆ ಫ್ಯಾಷನ್ ಕೊರಿಯೋಗ್ರಫಿಯ ತರಬೇತಿಯನ್ನ ತರಬೇತುದಾರ ವರ್ಧನ್, ಸರಿತಾ, ಜಾಸ್ಮಿನ್ ಅವರು ನಡೆಸಿಕೊಟ್ರು. ಈ ವೇಳೆ ರೇಗೋ ಈವೆಂಟ್ ಪ್ರೈವೇಟ್ ಲಿಮಿಟೆಡ್ನ ಡೈರೆಕ್ಟರ್ ಜಾಯ್ಸ್ ರೇಗೋ, ಪ್ರಸಾದ್ ಕೊಂಚಾಡಿ, ಭೂಷಣ್ ಕುಲಾಲ್, ಶರ್ಮಿಳಾ, ಬಾಸಿಲ್ ಗುಡ್ವಿನೋ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಮಿಸ್ ಅಂಡ್ ಮಿಸೆಸ್ 2018ರ ಅಂತಿಮ ಸುತ್ತಿನ 24 ಸ್ಪರ್ಧಿಗಳ ಗ್ರ್ಯಾಂಡ್ ಫಿನಾಲೆ ಮಂಗಳೂರಿನ ಬೋಳಾರ ಸಿಟಿ ಬೀಚ್ನಲ್ಲಿ ಅದ್ದೂರಿಯಾಗಿ ನಡೆಯಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.